ಎಸ್, ಮಂಗಳೂರಿನಲ್ಲಿದ್ದಂತಹ ವಲಸೆ ಕಾರ್ಮಿಕರು ಕೊನೆಗೂ ಅವರ ಊರಿಗೆ ತೆರಳಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಇವತ್ತು ಬೆಳಗ್ಗಿನ ಜಾವ ಎಲ್ಲ ವಲಸೆ ಕಾರ್ಮಿಕರನ್ನ ಅವರವರ ಊರಿಗೆ ಕಳುಹಿಸಿಕೊಡುವಂತಹ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಎಲ್ಲ ಕಾರ್ಮಿಕರನ್ನ, ಅಂದ್ರೆ ಯಾರೆಲ್ಲ ಜಿಲ್ಲೆಯಲ್ಲಿ ಉಳಿದುಕೊಂಡಿದ್ರು ಬಾಕಿಯಾಗಿದ್ರು ಅವರನ್ನ ಅವರವರ ಊರುಗಳಿಗೆ ಕಳುಹಿಸುವಂತಹ ಕೆಲಸವನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇದೀಗ ಮಾಡಿದೆ. ಸುಮಾರು 37 ಬಸ್ಗಳಲ್ಲಿ 1100ಕ್ಕೂ ಹೆಚ್ಚು ಜನ ಕಾರ್ಮಿಕರನ್ನ ಕಳುಹಿಸಿಕೊಡಲಾಗಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಬಸ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದ್ದು, ಕಾರ್ಮಿಕರನ್ನ ಆಯಾಯ ಊರುಗಳಿಗೆ ತಲುಪಿಸುವಂತಹ ಕೆಲಸವನ್ನ ಈಗ ಮಾಡಲಾಗಿದೆ. ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಜಿತ್ ಕುಮಾರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಾಚರಣೆಗಳು ನಡೆದಿದೆ ಅನ್ನುವಂಥದ್ದು. ಇಂದು ತಮ್ಮ ತಮ್ಮ ಊರನ್ನ ತಲುಪಲಿದ್ದಾರೆ ಈ ಒಂದು ಬಸ್ಗಳ ಮೂಲಕ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಯಿಂದ ಏಕಾಏಕಿ ಕಾರ್ಮಿಕರು ಆಗಮಿಸಿದ್ರು. ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ಏನಿದೆ, ಇದು ನಿನ್ನೆ ಮಧ್ಯಾಹ್ನದ ಬಳಿಕ ಮಂಗಳೂರು ಪುರಭವನದ ಬಳಿ ಕಂಡು ಬಂದಂತಹ ಕಾರ್ಮಿಕರ ದಂಡು. ಯಾರೋ ಒಂದು ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ರು, ನಿಮ್ಮನ್ನ ಏಕಾಏಕಿ ಈಗ ಊರಿಗೆ ಕಳಿಸಲಾಗುತ್ತೆ, ಜಿಲ್ಲಾಡಳಿತ ಬಸ್ನ ವ್ಯವಸ್ಥೆಯನ್ನ ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾಹಿತಿಯನ್ನ ಹರಿಬಿಟ್ಟಿದ್ರು. ಇದನ್ನ ನಂಬಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಇದ್ದಂತಹ ಅನೇಕ ಕಾರ್ಮಿಕರು ಪುರಭವನದ ಬಳಿಗೆ ಬಂದು ಜಮಾಯಿಸಿದ್ರು. ಆದ್ರೆ ಅಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ರೀತಿಯ ಬಸ್ನ ವ್ಯವಸ್ಥೆಗಳನ್ನ ಮಾಡಿರಲಿಲ್ಲ. ಈ ಬಗ್ಗೆ ಮಾಧ್ಯಮಗಳಲ್ಲಿ ಕೂಡ ವರದಿಗಳು ಬಿತ್ತರಗೊಂಡಿದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆ ವೇಳೆಗೆ ಯಾರೆಲ್ಲ ಕಾರ್ಮಿಕರು ಬಂದು ಪುರಭವನದಲ್ಲಿ ಸಿಕ್ಕಾಕೊಂಡಿದ್ರು ಅವರೆಲ್ಲರನ್ನು ಕೂಡ ಕಳುಹಿಸುವಂತಹ ಕೆಲಸವನ್ನ ಮಾಡಿದೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆ ಸುಮಾರು 37ಕ್ಕೂ ಅಧಿಕ ಬಸ್ಗಳಲ್ಲಿ ಅವರನ್ನ ಕಳುಹಿಸುವಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಎಸ್, ಇದೀಗ ಬಸ್ಗಳಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅಜಿತ್ ಕುಮಾರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಕಾರ್ಮಿಕರನ್ನ ಅವರ ಊರಿಗೆ ಕಳುಹಿಸುವಂತಹ ಕೆಲಸವನ್ನ ಇವತ್ತು ಮುಂಜಾನೆ ವೇಳೆಗೆ ಮಾಡಲಾಗಿದೆ. ಈ ಮೂಲಕ ಇವತ್ತು ಬೆಳಗಿನ ವೇಳೆ ಹೊರಟಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ತಮ್ಮ ತಮ್ಮ ಊರುಗಳನ್ನ ತಲುಪಲಿದ್ದಾರೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಅನೇಕ ಜಿಲ್ಲೆಗಳಿಂದ ಬಂದಂತಹ ಕಾರ್ಮಿಕರು ಕಟ್ಟಡ ನಿರ್ಮಾಣ ಇರಬಹುದು ಅಥವಾ ವಿವಿಧ ಸರ್ಕಾರಿ ಕಾಮಗಾರಿಗಳಿರ್ಬೋದು, ಜೊತೆಗೆ ಇನ್ನಿತರ ಕೆಲಸಗಳು, ಅದರ ಜೊತೆಗೆ ಅನೇಕ ಕಡೆಗಳಲ್ಲಿ ಮನೆಗೆಲಸಕ್ಕೆ ಬಂದಂತಹ ಕಾರ್ಮಿಕರು ಕೂಡ ಇಲ್ಲಿ ಬಂದಿದ್ರು. ಸೊ ಎಲ್ಲರೂ ಕೂಡ ಕಂಗೆಟ್ಟಿದ್ರು. ಇದೀಗ ಅವರವರ ಊರಿಗೆ ಕಳುಹಿಸುವಂತಹ ಕೆಲಸಗಳು ಆಗಿದೆ. ಎಸ್, ಈಗ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತದ್ದು ಇವತ್ತು ಬೆಳಗ್ಗಿನ ವೇಳೆ ಅವರನ್ನ ಕಳುಹಿಸಿಕೊಡುವಂತಹ ಕೆಲಸಗಳಾಗಿರುವಂತದ್ದು. ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಉಸ್ತುವಾರಿಯನ್ನ ನೋಡಿಕೊಳ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ಪ್ರತಿನಿಧಿ ನಾಗೇಶ್ ಕಾವ್ರು. ಹಲೋ ನಾಗೇಶ್. ಎಸ್, ಇವತ್ತು ಅಂದಾಜು ಎಷ್ಟು ಜನ ಕಾರ್ಮಿಕರನ್ನ ಈ ರೀತಿ ಕಳುಹಿಸಿಕೊಡಲಾಗಿದೆ ಅನ್ನುವಂಥದ್ದು ಈಗ? ಹೌದು ಗೌತಮ್, ಅಂದ್ರೆ ಇವತ್ತು ಜಿಲ್ಲಾಡಳಿತ ವತಿಯಿಂದ ಉತ್ತರ ಪ್ರದೇಶದ ಅವರನ್ನು ಇವತ್ತು ಒಂದು 50ಕ್ಕೂ ಅಧಿಕ ಬಸ್ಗಳಿಂದ ಇವತ್ತು ಅವರ ಸ್ವಗ್ರಹಕ್ಕೆ ಕಲಿಸುವಂತ ಕೆಲಸವನ್ನು ಇವತ್ತು ಜಿಲ್ಲಾಡಳಿತ ಮಾಡಿರುವಂತದ್ದು. ಅಂದ್ರೆ 1000ಕ್ಕೂ ಅಧಿಕ ಇವತ್ತು ಕಾರ್ಮಿಕರು, ಅಂದ್ರೆ ಉತ್ತರ ಪ್ರದೇಶದ ಉತ್ತರ ಕರ್ನಾಟಕದ ಮೂಲದ ಒಂದು ಕಾರ್ಮಿಕರು ಇವತ್ತು ನೆಲೆಸಿರುವಂತದ್ದು ಕರ್ನಾಟಕ ಜಿಲ್ಲೆಯಲ್ಲಿ. ಹಾಗಾಗಿ ಅವರನ್ನು ಇವತ್ತು ಜಿಲ್ಲಾಡಳಿತ ವತಿಯಿಂದ ಸ್ವಗ್ರಹಕ್ಕೆ ಇವತ್ತು ಕಳಿಸಿಕೊಳ್ಳಲಾಗಿದೆ. ಆದ್ರೆ ನಿನ್ನೆ ಕೆಲವೊಂದು ವದಂತಿ ಹರಿಸಲಾಗಿತ್ತು, ರಾತ್ರಿ ಕಳಿಸುವಂತದ್ದು ನಮ್ಮ ಒಂದು ಜಿಲ್ಲಾಡಳಿತ ವದಂತಿ ಹರಡಿತ್ತು. ಅದನ್ನು ಜಿಲ್ಲಾಡಳಿತ ಸ್ವಲ್ಪ ಮಟ್ಟಿನಲ್ಲಿ ಒಂದು ಜನರಿಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಯಾಕೆಂದ್ರೆ ಯಾವುದೇ ರೀತಿಯಲ್ಲೂ ಅಂದ್ರೆ ಕಾರ್ಮಿಕರನ್ನು ಯಾರು ಕೆಲಸಕ್ಕೆ ತಂದಿಟ್ಟಿದ್ದಾರೆ ಅವರೇ ಕೂಡ ಕಳಿಸಿಕೊಡ್ಬೇಕೆಂಬ ಕಟ್ಟುನಿಟ್ಟಿನ ಒಂದು ಜಿಲ್ಲಾಡಳಿತ ಕೂಡ ಒಂದು ಆದೇಶವನ್ನು ಕೊಟ್ಟಿರುವಂತದ್ದು ಗೌತಮ್. ಎಸ್, ಅಂದ್ರೆ ಇನ್ನೂ ಯಾರಾದ್ರೂ ಕಾರ್ಮಿಕರು ಈ ರೀತಿ ಊರಿಗೆ ಹೋಗೋದಿಕ್ಕೆ ಬಾಕಿಯಾಗಿ ಇಲ್ಲೇ ಉಳಿದುಕೊಂಡಿದ್ದಾರಾ ಅಥವಾ ಉಳ್ಕೊಂಡಿದ್ದಾರೆ ಅವರನ್ನ ಕಳಿಸೋದಕ್ಕೆ ಏನು ವ್ಯವಸ್ಥೆಗಳು ಈಗ ಆಗ್ತಾ ಇದೆ ಅನ್ನುವಂಥದ್ದು ನಾಗೇಶ್? ಹೌದು ಗೌತಮ್, ಅಂದ್ರೆ ಯಾರಾದ್ರೂ ಈಗ ಒಂದು ಅಂದ್ರೆ ಈಗ ಯಾರು ಕಾರ್ಮಿಕರಿದ್ದಾರೆ ಅವರನ್ನು ಈಗ ಕಳಿಸಿಕೊಡುವಂತ ಪ್ರಯತ್ನ, ಈಗ ಮಾಹಿತಿಯನ್ನು ಕಲೆ ಹಾಕುವಂತ ಪ್ರಯತ್ನ ಈಗ ಜಿಲ್ಲಾಡಳಿತ ಮಾಡುವಂಥದ್ದು. ಸಾಕಷ್ಟು ಒಂದು ಮಾಹಿತಿಯನ್ನು ಕಲೆ ಹಾಕಿ ಅವರನ್ನು ಊರಿಗೆ ಕಳಿಸುವಂತ ಪ್ರಯತ್ನ ಈಗ ಜಿಲ್ಲಾಡಳಿತ ಮಾಡಿರುವಂತದ್ದು. ಒಂದು KSRTC ಬಸ್ಗಳ ಮೂಲಕ ಅವರ ತವರು ಊರಿಗೆ ಕಳಿಸುವಂತ ಪ್ರಯತ್ನ ಇವತ್ತು ಮುಂಜಾನೆ ಈಗಲೇ ಮಾಡಿರೋ ಸಾವಿರಾರು ಮಂದಿ ಇವತ್ತು ಕಾರ್ಮಿಕರು ಬಂದು ನಮ್ಮ ಊರಿಗೆ ಹೋಗಿರುವಂತದ್ದು ಗೌತಮ್. ಎಸ್, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.